ಒಬ್ಬೊಬ್ಬರನ್ನ ಕೊಂದುಗಳದೆಯೋ ಇಗೋ ದೈತ್ಯರಲ್ಲಿ ಉಳಿದಿದ್ದಾರನು ತುಂಬ. ಸ್ವರೂಪಿಣಿಯೇ ಅಲ್ಲ, ತರುಣಿಯೇ ಅಲ್ಲ, ಮಾಯೆ ಲೋಕಮಾತೆ ಆಗಿದ್ದರೆ ಯಾಕೆ ಈ ತಾರತಮ್ಯ ನಿನಗೆ? ದೈತ್ಯರನ್ನು ತರೆಯುವುದು, ದೇವತೆಗಳನ್ನು ಪೊರೆಯುವುದು, ಈ ರೀತಿಯ ಉದ್ದೇಶವನ್ನು ಹೊಂದಿ ಬಂದಂತಾದ್ರೆ ಶುಂಭ ಬಿಡ್ತಾ ಅಂತ ಭಾವಿಸಬೇಡ. ಎಲ್ಲರೂ ಮಾಡಿದರೆ ಅಡಿಯಲಿ ನಾನು ಸರ್ವ ಸಮೃದ್ಧನಿದ್ದೇನೆ. ನಿನ್ನನ್ನು ಶುಂಭ ಏನಾಗಿ ಮುಂದೆ ಬಾರದೆ ನಿಮ್ಮ ರಕ್ತದ ಕುಲವನ್ನೆಲ್ಲ ಒಬ್ಬೊಬ್ಬರನ್ನೇ ಕಳುಹಿ ಎಲ್ಲರೂ ನಾಶವಾಗುವುದ ಕಾರಣವೆಲ್ಲ ಬಲವಂತನಾದರೆ ಬರಬೇಕಾಗಿತ್ತು. ಸಕಲರನ್ನು ಕಳಕೊಂಡ ನೀನು ಒಂಟಿಯಾಗಿದ್ದೆ, ನಿನ್ನನ್ನು ಬಾರಿ ಬಾರಿ ಕೊಡ್ತೇನೆ. ಎಲ್ಲ ಕಳಕೊಂಡರೂ ಶುಂಭನೊಬ್ಬರಿದ್ದರೆ ಸಾಕು, ಸಮಸ್ತ ಲೋಕ ಇದ್ದ ಹಾಗೆ. ಹೌದೇ? ನೋಡೋಣ, ನೀತಿ ಸಾರಿದ್ರು ಕೇಳದಂತ ಪಾತಕಿಯಾದ ನಿನಗೆ ಸರಿಯಾದಂತಹ ಶಿಕ್ಷೆಯನ್ನು ಈ ಕ್ಷಣದಲ್ಲಿ ಒದಗಿಸ್ತೇನೆ.
ಮೆಚ್ಚಿದಂತಹ ಬಗೆಯನ್ನು ಖಂಡಿತ ಸಮಾಧಾನ ಹೊಂದಿಯೇ ತಾನೆ ನಿಜ ತಾಯಿ. ಶುಂಭನೇ ಮೊದಲಾದವರಿಂದಲೇ ನಿನ್ನಿಂದ ಕಸಿಯಲ್ಪಟ್ಟಂತಹ ಸಕಲ ದೇವಭೂಮಿಯನ್ನು ಸ್ವಾಧೀನೀಕರಿಸಿ ಅಂತ ನಾನು ನಿನಗೇ ಮತ್ತೊಮ್ಮೆ ಇಚ್ಚಿದ್ದೇನೆ. ಹೋಗು, ನಿರ್ದೋಷನಾಗಿ ನಿರ್ಮಲ ಮನಸ್ಸಿನಿಂದ ನಿನಗಿತ್ತಂತಹ ಅಧಿಕಾರವನ್ನು ಪಾಲಿಸಿ ದೇವಲೋಕದಲ್ಲೇ ನೀನು ವಿಶ್ರಾಂತನಾಗಿರು. ನಿನಗೆ ಸಮಾಧಾನವಾಗಲಿ. ಅದು ತಾಯಿ, ಮುಂದೆ ನಿಮ್ಮ ದರ್ಶನ ಆದ್ರೆ ಹೇಗೆ ತಾಯಿ? ಮುಂದೆ ಮತ್ತೊಮ್ಮೆ ಕಾಣಬೇಕು ಎನ್ನುವಂತಹ ನಿಮ್ಮ ಅಪೇಕ್ಷೆಯನ್ನು ಉತ್ತರ ಎಂದೆಂದೂ ನಾನು ಕಾಣುವುದಕ್ಕಾಗುವುದಿಲ್ಲ. ವಿಷ್ಣುವೇ ಮುಂದಾಗಿದ್ದುಕೊಂಡು ಲೋಕದ ಸಕಲ ಕರ್ತವ್ಯವನ್ನು ಕರ್ಮವನ್ನು ನೆರವೇರಿಸ್ತಾನೆ. ಆದರೆ ದ್ವಾಪರ ಯುಗದೊಳಗೊಮ್ಮೆಗೆ ಶ್ರೀಪತಿಯ ಸಹಭವೆಯಾಗಿ ಮುಹೂರ್ತ ಮಾತ್ರದಲ್ಲಿ ಆಕಾಶದ ಕಡೆಯಲ್ಲಿ ಕಾಣಿಸಿ ಅದೃಶ್ಯಳಾಗ್ತೇನೆ. ಆತನಕವೂ ನೀವು ನನ್ನನ್ನು ಭಜಿಸಿಕೊಂಡಿರಿ. ಆದ್ದರಿಂದಲೇ ನಿಮ್ಮೆಲ್ಲರಿಗೂ ಯಶಸ್ಸನ್ನು ಒದಗಿಸಿಕೊಟ್ಟು ಮಹಾತ್ಮ ಎನ್ನುವುದೇನು ಎನ್ನುವುದನ್ನು ಕಾಣಿಸಿಕೊಡುವುದರೊಂದಿಗೆ ಇಂದೀಗ ಮತ್ತೊಂದಿನ ಶುಭ ದಿನದ ಕಾಲವನ್ನು ಪ್ರತೀಕ್ಷಿಸುವಂತಹ ನಿಮಗಾಗಿ ಅದೋ ಮಡಿದ್ವೀಪದಲ್ಲಿ ನೆಲೆಸುತ್ತೇನೆ. ಜಯ 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 ಜಯ. ಸುಖವನ್ನು ಒದಗಿಸಿಕೊಟ್ಟಿದ್ದಾಳೆ. ಶ್ರೀದೇವಿ ಮಹಾತ್ಮೆ ಎಂಬುದಕ್ಕೆ ಹೊಸಂತ ಹೆಸರೇ ಇದೆ. ಶ್ರೀದೇವಿ ಮಹಾತ್ಮೆ ಎಂಬುದಕ್ಕೆ ಒಳ್ಳೆಯದಂತಹ ಹೆಸರಿದೆ. ದೇ ಅಂದರೆ ದೇಹವು ಪವಿತ್ರ, ವಿ ಎಂದರೆ ಸಕಲ ವಿದ್ಯಾ ಪ್ರಾಪ್ತಿ, ಮಾ ಎಂದರೆ ಮಹಾಲಕ್ಷ್ಮಿ ಒಳಿವಳು, ಹಾ ಅಂದರೆ ಹರಿಹರರ ಪದಾಬ್ಜವು, ದೇ ಎಂದರೆ ತ್ರೈಲೋಕ ಸಿದ್ಧಿಪುದು. ಈ ಪುಣ್ಯ ಭಗವನ್ನು ಯಾರು ಆಡಿಸಿದ್ದಾರೋ, ಯಾರು ಆಡಿದ್ದಾರೋ, ಯಾರು ನೋಡಿರುತ್ತಾರೋ ಇವರಿಗೆ ನಾವು ನಂಬಿಕೊಂಡು ಬಂದಂತಹ ಶ್ರೀ ದುರ್ಗಾ ಪರಮೇಶ್ವರ ದೇವರು ಸಕಲ ಸನ್ಮಂಗಲವನ್ನು ನಿರ್ತುಗೊಳಿಸಲಿ ಎಂದು ಹೇಳುತ್ತಾ ಈ ಪುಣ್ಯ ಕಥಾಭಾಗಕ್ಕೆ ಮಂಗಳಿಗಿದ್ದೇನು ಹಾಡೋದಕ್ಕೆ ಸಭೆಗಳಲ್ಲಿ ಅಪ್ಪಣಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.